ನಾನು ಏನು ಅಂತ ನೀನು ತಿಳಿದಿದೆಯಲ್ಲ, ಪ್ರತ್ಯಕ್ಷ ಕಣ್ಣಿಂದ ಕಂಡಿದ್ದೀಯ. ಬ್ರಹ್ಮಾಂಡ ಭರಿತೋದರ ಬ್ರಹ್ಮಾಂಡ ನನ್ನ ವಿಶ್ವರೂಪ ಕಂಡಿದ್ದೀನಿ. ವಿಶ್ವರೂಪ ನೋಡಿದ್ದೇನೆ. ಬ್ರಹ್ಮಾಂಡವನ್ನು ಉದರದಲ್ಲಿ ಇಟ್ಟುಕೊಂಡವನು ನಾನು. ಸಹಸ್ರಾಕ್ಷ ಸಹಸ್ರ ಶೀರ್ಷ ಪುರುಷ. ಹಾಗಾದ್ರೆ ನಿನ್ನ ರಥದಲ್ಲಿ ಕುಳಿತಿರುವ ಸಾರಥಿ ಒಬ್ಬ ಸಾಮಾನ್ಯ ಕೃಷ್ಣ ಅಲ್ಲ, ಬ್ರಹ್ಮಾಂಡವೇ ಕುಳಿತಿದೆ. ಆದ್ರೆ ನೀನು ಸ್ಥೂಲವಾಗುತ್ತಿ ಸೂಕ್ಷ್ಮವಾಗುತ್ತಿ. ನಡಿಯೋ ಒಂದಾಯ್ತಾ? ಇನ್ನೊಂದು ನನ್ನ ಕೈಯಲ್ಲಿರುವಂತಹ ಸುದರ್ಶನ, ಅದು ಭಾರವಾದ್ರೆ ಭೂಮಿ ಭಾರ ಅಂತ ಹೇಳ್ತಾರೆ. ನಿನ್ನ ಕೈಯಲ್ಲಿರುವ ಗಾಂಡೀವ ಭೂಮಿ ತೂಕ ಅಂತ ಕೊಡುವಾಗ ಅಗ್ನಿದೇವನೇ ಹೇಳಿದ್ದಾನೆ. ಹೌದಲ್ಲ? ಬಿಡು. ಮೇಲಿರುವಂತಹ ಹನುಮಂತ ವಜ್ರ ಶರೀರಿ, ವಜ್ರ ಶರೀರಿ, ಅವನು ಬೆಳೆದರೆ ಧ್ರುವಲೋಕ ತನಕ ಬೆಳೆಯಬಲ್ಲ ಅಂತವನಿನ ರಥದಲ್ಲಿ. ಇನ್ನು ಉಳಿದಂತಹ ಬಾಣಾವಳಿಗಳ ವಿಚಾರ ಬಿಡೋಣ. ಇಂತಹ ಮಹಾರಥ ಕೃಷ್ಣಾರ್ಜುನರ ರಥ. ಕರ್ಣನ ರಥದಲ್ಲಿ ಏನಿದೆಯಪ್ಪ? ಅದು ಸಾಮಾನ್ಯ ಬಡಗಿ ಮಾಡಿದ್ದಲ್ಲ. ಸಾಮಾನ್ಯನಾದ ಒಬ್ಬ ಮನುಷ್ಯ ಶಲ್ಯ ಸಾರಥಿ, ಮತ್ತೆ ಹೇಳುವುದಕ್ಕೊಂದು ಕಾಳಪ್ರಶ ಧನುಸ್ಸು, ಹೊರತು ಏನೂ ಇಲ್ಲ. ಹಾಗಾದ್ರೆ ಅದಕ್ಕೂ ಇದಕ್ಕೂ ಎಷ್ಟು ವ್ಯತ್ಯಾಸ ಉಂಟು? ಅದು ಹೌದಲ್ಲ ಅಯ್ಯ, ಇದನ್ನು ತಿಳಿಬೇಕು. ಹಾಗಾದ್ರೆ ಅಂಥ ರಥವನ್ನು ಅವನು ಆರಿಸಿದ್ದು ಎಷ್ಟು ಹೇಳುವುದಿಲ್ಲ ಅಂತ. ಈವರೆಗೆ 10 ದಿನಗಳು ಭೀಷ್ಮಾಚಾರ್ಯರು ಯುದ್ಧ ಮಾಡಿದರು, 5 ದಿನಗಳು ದ್ರೋಣಾಚಾರ್ಯರು ಯುದ್ಧ ಮಾಡಿದರು. 15 ದಿನದ ಯುದ್ಧದಲ್ಲಿ ಆ ಇಚ್ಛಾಮರಣಿಗಳು ಭೀಷ್ಮಾಚಾರ್ಯರು, ಶಾಪಾದ ವಿಶರಾಬದ್ಧ ದ್ರೋಣಾಚಾರ್ಯರು ನಮ್ಮ ರಥವನ್ನು 10 ಬಿಲ್ಲಿನಷ್ಟು ಬಿಡು, 1 ಬಿಲ್ಲಿನಷ್ಟಾದರೂ ಹಿಂದೆ ಮುಂದೆ ಸರಿಸಿದ್ದು ಉಂಟಾ? ಅಜ್ಜನ ಕಾಲದಲ್ಲಿ ಸ್ವಲ್ಪ ರಥ ತಿರುಗಿದೆ ಗರ 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 ಅಂತ. ಭೀಷ್ಮಾಚಾರ್ಯ ಸಮಯದಲ್ಲಿ ರಥವನ್ನು ತಿರುಗಿಸಿದ್ದಾರೆ, ಒಮ್ಮೆ ತಿರುಗಿಸಿದ್ದಾರೆ. ಕುಲಾಲ ಚಕ್ರದಂತೆ ತಿರುಗಿತು ನಮ್ಮ ರಥ. ಅದು ಭೀಷ್ಮಾಚಾರ್ಯರು ಮಾಡಿದ್ದು. ದ್ರೋಣರು ಅದನ್ನು ಮಾಡಲಿ, ಹಿಂದೆ ಸರಿಸುವುದು ಬಿಡು. ಹಾಗಾದ್ರೆ ಭೀಷ್ಮ ದ್ರೋಣರಿಂದ ಆಗದಂತಹ ಮಹಾಕಾರ್ಯವನ್ನು ಇಂದು ಕರ್ಣ ಮಾಡಿದ್ದಾರೆ. ಭೀಷ್ಮ ದ್ರೋಣರಿಂದ ಕರ್ಣ. ನಾವು ಗುಣಕ್ಕೆ ಮತ್ಸರಿಸಬಾರದು. ಆದ್ದರಿಂದ ಯಥಾರ್ಥವನ್ನು ಹೇಳಿದ್ದೇನೆ. ಪರಾಕ್ರಮಿ ಹೌದು, ಉದಾಸೀನ ಮಾಡಬೇಡ. ಹೇಗೆ ಗಾಂಡೀವ ಹೊಡೆ ಹೊಡೆ ಮನದ ಕ್ಲೈಬ್ಯ ದೂರವಾಗಿದೆ. ಗಾಂಡೀವವನ್ನು ಹೆಂಗೈದವನನ್ನು ಮರಳು ಈಗ ವಿರೋಧಿಸುತ್ತೆ. ಕ್ಷೇತ್ರದಲ್ಲಿ ಹೋರಾಡಿದವರು ಎಸೆದ ಶರದ ಬಗೆಯಿಂದಲಾಗಿ ರಣಕ್ಷೇತ್ರದಲ್ಲಿ ರಣನೋಟಕರಾದವರಿಗೆಲ್ಲ ಸಮರ ವ್ಯಾಪಾರವೇ ಕಾಣಿಸದ ಬಗೆಯಲ್ಲಿ ಶರದ ಚಪ್ಪರವೇ ಬಲಿದು ಹೋದಂತಹ ಬಗೆಯಾಗಿ ಹೋಯಿತು. ಹಾಗೆಂದು ಯುದ್ಧ ನಿರ್ಣಾಯಕವಾದಂತಹ ಒಂದು ಕಾಲಘಟ್ಟವನ್ನು ಕಾಣಬೇಕೆಂದಾದರೆ ಇನ್ನೂ ನಾವು ಪ್ರಯತ್ನಿಸಲೇಬೇಕಾಗಿದೆ. ಬತ್ತಳಿಕೆ ಆಳಕ್ಕೆ ಕೈ ಹಾಕಿ ಮುಂದೆ ಅಂದು ಭುಜಗಾಗವನ್ನು ಕೈಗೊಂಡು ಮುಗಿಲನ್ನು ಭೇದಿಸಿ ಹೊರಚೆಲ್ಲುವ ಸೂರ್ಯ ಕಿರಣದೋಪಾದಿಯಲ್ಲಿ ನನ್ನ ಕೈ ಸೇರಿದಂತಹ ಶರ ವಮಿಸುತ್ತಿರುವ ವಿಷದ ಊರಿಗೆ ಆಕಾಶಗಾಮಿಯಾದ
ಖಗಸಂತತಿಯೆಲ್ಲ ಅಳಿದು ಕೆಳಗುರುಳುತ್ತಾ ಇದೆ. ವಿರೋಧಿ ಪಾಳೆಯದವರೆಲ್ಲ ವಿಷದ ಕಬ್ಬಗೆಯ ಹೊಡೆತವನ್ನು ಸಹಿಸುವುದಕ್ಕೆ ಸಾಮರ್ಥ್ಯ ಸಾಲದೆ ನತಮಸ್ತಕರಾಗಿ ಹೋಗಿದ್ದಾರೆ. ನಮ್ಮವರೆಲ್ಲ ಉಘೆ ಉಘೆ ಸುಯೋಧನನ ಭಕ್ತ್ಯಾಕಾಶದ ಬಾಲ ಮಾರ್ತಾಂಡೋದಯದಂತೆಯೇ ಇಂದಿನ ದಿನ ಈ ವಿಷಿಕಕರ್ಣನ ಕೈಯೇರಿದೆ ಅನ್ನುವಂತೆಯೇ ಕೊಂಡಾಡುವುದಕ್ಕೆ ತೊಡಗಿದ್ದಾರೆ. ಈ ತನಕವೂ ಸೋಲಿನ ಕಾರ್ಮೋಡದಲ್ಲೇ ದಿನ ಕಳೆದ ಸುಯೋಧನನ ಪಾಲಿಗೆ ಜಯವಾಣಿಯ ದರ್ಶನವನ್ನು ಮಾಡಿಸಿಕೊಡಬಲ್ಲ ವಿಶೇಷ ವಿಷಿಖವಿದು ಗುರುಗಳಾದ ಭರ್ಗವರಾಮ ಪ್ರದತ್ತವಾದ ಸರ್ಪಮುಖಿ ರೌದ್ರಾಸ್ತ್ರ ವಿರೋಧಿಯ ನಾಶ ಸಿದ್ಧವೇ ಸಿದ್ಧ. ಆದ್ದರಿಂದ ಹಾಗೆ ಪ್ರಯೋಗಿಸುವುದಲ್ಲ. ಇಷ್ಟೆಲ್ಲ ದೊಡ್ಡದು ಸಿಕ್ಕಿರುವಾಗ ಸ್ವಲ್ಪ ಆಡಂಬರ ಬೇಕು. ಆಡಂಬರದೊಳಗ ಬಾಳದ ಗುರಿ ಗುರಿ ನೋಡಿ ನರನಗಳಿಗೆ ಗುರಿ ನೋಡಿ ನರನಗಳಿಗೆ ಆದ್ದರಿಂದಲೇ ಈ ವಿಷಿಕವನ್ನು ಅರ್ಜುನನ ಕಂಠನಾಳವನ್ನೇ ಲಕ್ಷ್ಯವನ್ನಾಗಿಸಿ ಪ್ರಯೋಗಿಸಬೇಕು ಅಂತ ನಿರ್ಣಯಿಸಿದ್ದೆ. ಈ ಹೊಡೆತದಿಂದ ಪ್ರಯೋಗಿಸಿ ಬಿಟ್ಟು ಒಂದು ಸಂದರ್ಭವನ್ನೇ ಕೈ ಬಿಟ್ಟು ಬಿಡುತ್ತಿದ್ದೆ ನಾನು. ಈ ಸಂತೋಷವನ್ನು ನಮ್ಮವರಲ್ಲಿ ಹಂಚಿಕೊಳ್ಳಬೇಕು. ನಮ್ಮ ಸಾರಥಿಗಳಿದ್ದಾರೆ, ಅವರನ್ನೇ ಮಾತಾಡಿಸೋಣ. ಸಾರಥಿ, ಏನು ಸಾರಥಿ ಸರಳು ಪಾಂಡವ ಸೇನೆಯು ಗೆಲ್ಲಬಹುದೇ? ಏನು ಸಾರಥಿ ಪಾಂಡವ ಸೇನೆಯು ಗೆಲ್ಲಬಹುದೇ ಗೆಲ್ಲಬಹುದೇ? ಪಾರ್ಥನ ಮಾನಿನಿಗೆ ವೈಧವ್ಯ ದೀಕ್ಷಾ ವಿಧಿಯವು ಕೊಡಬಹುದೇ? ಪಾರ್ಥನ ಮಾನಿನಿಗೆ ವೈಧವ್ಯ ದೀಕ್ಷಾ ವಿಧಿಯವು ಕೊಡಬಹುದೇ? ಸಾನುರಾಗವೇ ಸಾನುರಾಗವೇ ಪೇಳಿನಲೋ ರವಿ ಸೋಲುವಿನ ಮಗ ನೋಡಿ ಮಾತ್ರ ದೇಶ ಇಂತೆಂದ ಏನು ಸಾರಥಿಯೇ ಸರಳು ಪಾಂಡವ ಸೇನೆಯು ಗೆಲ್ಲಬಹುದೇ?
ನಮ್ಮ ಚಾನೆಲ್ನಲ್ಲಿ ಬರುವ ವಿಡಿಯೋಸ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮನ್ನ ಬೆಂಬಲಿಸಿ. ಯಕ್ಷಗಾನ ಗೆಲ್ಗೆ.